ಅದು ರೈತರು ಮತ್ತು ಗ್ರಾಹಕರನ್ನು ನೇರ ಸಂಪರ್ಕಕೊಂಡಿಯಾಗಿ ಈ ಟ್ರಸ್ಟ್ ಕೆಲಸ ಮಾಡಲಿಕ್ಕಿದೆ. ನಮ್ಮ ಹಳ್ಳಿಯಲ್ಲಿ ಬೆಳೆದಂತಹ ತರಕಾರಿ ಆಗಿರಬಹುದು ಅಥವಾ ಜೇನು ಆಗಿರಬಹುದು ಅಥವಾ ರೈತೋದ್ಯಮಿಗಳು ತಯಾರಿಸಿದಂತಹ ವಿವಿಧ ಆಹಾರಗಳಾಗಿರ್ಬೋದು, ಇದು ನೇರವಾಗಿ ಸಿಟಿಯ ಜನರಿಗೆ ತಲುಪಿಸಲು ಹಳ್ಳಿಯ ಜನಗಳಿಗೆ ಕಷ್ಟ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಪ್ರತಿ ತಿಂಗಳು ಈ ಸಿಟಿ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರೈತರು ಮತ್ತು ಗ್ರಾಹಕರನ್ನು ಒಂದುಗೂಡಿಸುವ ಅಥವಾ ಅವರಿಗೆ ಮಾರುಕಟ್ಟೆ ಒದಗಿಸುವ ದೃಷ್ಟಿಯಿಂದ ನಾವು ರೈತ ಕೂಟ ಪ್ರತಿಷ್ಠಾನ ಅನ್ನುವಂತಹ ಕಾರ್ಯಕ್ರಮ ಇದು ಟ್ರಸ್ಟ್ ಅನ್ನು ಆರಂಭಿಸಿದ್ದೇವೆ. ಇದರ ಪ್ರಥಮ ಕಾರ್ಯಕ್ರಮವಾಗಿ ನಾವು ನಾಡಿದ್ದು 17, 18, 19 3 ದಿವಸಗಳ ಕಾಲ ಕದ್ರಿ ಉದ್ಯಾನವನದಲ್ಲಿ ಸಸ್ಯೋತ್ಸವ ಮತ್ತು ರೈತ ಮೇಳ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 12ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ರೈತ ಕೂಟ ಸನ್ಮಾನ, ಒಬ್ಬ ಸಾಧಕ ರೈತನಿಗೆ ಸನ್ಮಾನ ನಡೆಯಲಿಕ್ಕಿದೆ. ರೈತ ಕೂಟ ಗೌರವ ಪಡೆಯುವ ಸಾಧಕರು ಬಂಟ್ವಾಳದ ಜಾನ್ ಮಂಗೇರು ಅವರು ಸುರಂಗ ತೋಡಿ ಕೃಷಿ ಭೂಮಿಗೆ ನೀರನ್ನು ಹರಿಸಿದ ಒಬ್ಬ ವಿಶೇಷ ರೈತ ಸಾಧಕ. ಈ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಪ್ರಥಮ ಈ ಬಾರಿಯ ಗೌರವವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್, ಮಂಗಳೂರು ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂಥೋನಿ ಎಸ್ ಮರಿಯಪ್ಪ, ತೋಟಗಾರಿಕೆ ಇಲಾಖೆಯ ಡಿಡಿಯವರಾದ ಮಂಜುನಾಥ್, ಅದೇ ರೀತಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೊನ್ನಪ್ಪ ಗೋವಿಂದಗೌಡ, ಜಿಲ್ಲಾ ಪಂಚಾಯಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಇಂದಾಜೆ, ಅದೇ ರೀತಿ ಕದ್ರಿ ಉದ್ಯಾನವನದ ಅಭಿವೃದ್ಧಿ ಸಮಿತಿಯ ಸದಸ್ಯರು, ನಮ್ಮ ರೈತ ಕೂಟ ಪ್ರತಿಷ್ಠಾನದ ಕಾರ್ಯದರ್ಶಿ ಲತೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಸ್ಯೋತ್ಸವದಲ್ಲಿ ವಿಶೇಷ ಏನಂದ್ರೆ, ಒಂದು ವಿವಿಧ ನರ್ಸರಿ ಸಂಸ್ಥೆಗಳಿಂದ ಅಲಂಕಾರಿಕ ಸಸ್ಯಗಳು, ಹೂವಿನ ಪ್ರದರ್ಶನ ನಡೀಲಿಕ್ಕಿದೆ. ಅದೇ ರೀತಿ ಮಾರಾಟ ಕೂಡ ನಡೀಲಿಕ್ಕಿದೆ. ಅದೇ ರೀತಿ ಈ ಪೇಟೆಯ ಜನರಿಗೆ ಅನುಕೂಲ ಆಗುವ ಹಾಗೆ ಹಳ್ಳಿಯಲ್ಲಿ ಕೆಲವು ರೈತರು ಅವರು ತರಕಾರಿಯ ಬೀಜಗಳನ್ನು ಹಾಕಿ ಗಿಡಗಳನ್ನು ಮಾಡಿ ಇಲ್ಲಿ ಪೇಟೆಯಲ್ಲಿ ಮಾರಾಟ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಅವರಿಗೆ ಜನರಿಗೆ ಪೂರಕವಾಗಿ ಗೊಬ್ಬರ, ಅಂದ್ರೆ ನಮ್ಮ ಪುತ್ತೂರು ಆಗಿರಬಹುದು, ಬೆಳ್ತಂಗಡಿ ಆ ಪ್ರದೇಶದಲ್ಲಿ ಎರೆಹುಳ ಗೊಬ್ಬರವನ್ನು ತಯಾರಿಸ್ತಾ ಇದ್ದಾರೆ. ಆ ಜನರನ್ನು ಇಲ್ಲಿಗೆ ಕರೆಸಿ ನಾವು ಇಲ್ಲಿ ಮಾರಾಟ ಮಾಡುವ ಹಾಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಕಸಿ ಕಟ್ಟುವ ಬಗ್ಗೆ ಉಚಿತ ತರಬೇತಿ ಲೈವ್ ಆಗಿ ಒಂದು ದಿವಸ ನಡೆಸಲಿಕ್ಕಿದ್ದೇವೆ. ಕಸಿ ಕಟ್ಟುವ ವಿಧಾನ ಹಂತವಾಗಿ ಯಾವ ರೀತಿ ಕಸಿ ಕಟ್ಟೋದು, ಅದರ ಮುಂದಿನ ಪೋಷಣೆ ಹೇಗೆ ಅನ್ನುವಂಥದ್ದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಲೈವ್ ಆಗಿ ತೋರಿಸಲಿಕ್ಕಿದ್ದೇವೆ ಇಡೀ ದಿವಸ. ಅದೇ ರೀತಿ ನಾವು ಸಿಟಿಯ ಜನರಿಗೆ, ಈಗ ನಾವು ಸಿಟಿ ಮಾತ್ರ ಅಲ್ಲ, ಈಗ ಹಳ್ಳಿ ಜನರಿಗೆ ಕೂಡ ಮರ್ತು ಹೋಗಿದೆ ಕೈಮಗ್ಗ. ಹಿಂದಿನ ಕಾಲದಲ್ಲಿ ಕೈಮಗ್ಗ ಹೇಗೆ ಇತ್ತು ಅನ್ನುವಂಥದ್ದು. ಆದರೆ ನಮ್ಮ ಉಡುಪಿಯ ಒಂದು ಸಂಸ್ಥೆಯನ್ನು ಸಂಪರ್ಕಿಸಿ ಅವರು ಇಲ್ಲಿಗೆ ಬಂದು ಇಡೀ ಕೈಮಗ್ಗದ ಯಂತ್ರವನ್ನೇ ಇಲ್ಲಿಗೆ ತಂದು ಇಡೀ ಪ್ರಾತ್ಯಕ್ಷಿಕೆ ಮಾಡ್ಲಿಕ್ಕಿದ್ದಾರೆ. ಅದೇ ರೀತಿ ಅವರು ಮಾರಾಟ ಕೂಡ ಮಾಡ್ಲಿಕ್ಕಿದ್ದಾರೆ. ಅದು ನಾವು ಅವರಿಗೊಂದು ಕೊಡ್ತಾ ಇರೋ ಒಂದು ದೊಡ್ಡ ಪ್ರೋತ್ಸಾಹವಾಗಿ ನಮಗೆ ಖುಷಿ ಕೊಡುವಂಥದ್ದು. ಅದೇ ರೀತಿ ಕುಂಬಾರಿಕೆ, ಕಾರ್ಕಳದ ಒಬ್ಬ ಯುವಕ ಕೆಲಸ ಬಿಟ್ಟು, ಖಾಸಗಿ ಉದ್ಯೋಗ ಬಿಟ್ಟು ಕುಂಬಾರಿಕೆಯತ್ತ ಮನಸ್ಸು ಮಾಡಿ ಅವರು ಈಗ ದೊಡ್ಡ ಫ್ಯಾಕ್ಟರಿಯನ್ನೇ ಶುರು ಮಾಡಿದ್ದಾರೆ. ಅಂತ ನಾವು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಅವರು ಲೈವ್ ಆಗಿ ಅಲ್ಲಿ ಹಣತೆಯನ್ನು ಮಾಡಿ ಅಲ್ಲೇ ಮಾರಾಟ ಮಾಡ್ಲಿಕ್ಕಿದ್ದಾರೆ. ಅದು ದೀಪಾವಳಿಯ ಸಮೀಪ ಇರೋದರಿಂದ ಕೇವಲ ಮಡಕೆ ಮಾತ್ರ ಅಲ್ಲ, ದೀಪಾವಳಿಯ ಹಣತೆಯನ್ನು ಕೂಡ ನಾವು ಪರಿಸರ ಸ್ನೇಹಿಯಾಗಿ ಅಲ್ಲಿ ಆಚರಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ದೀಪಾವಳಿಗೆ ಸಂಬಂಧಪಟ್ಟಂತೆ ಗೂಡು ದೀಪ ಆಗಿರ್ಬೋದು, ಅಲಂಕಾರಿಕ ವಸ್ತುಗಳಾಗಿರ್ಬೋದು, ರಂಗೋಲಿ ಆಗಿರ್ಬೋದು, ಗೋ ಉತ್ಪನ್ನಗಳಾಗಿರ್ಬೋದು ಈ ಸಸ್ಯ ಉತ್ಸವದಲ್ಲಿ ಇರಲಿಕ್ಕಿದೆ. ಅದೇ ರೀತಿ ಒಂದು ಅಥವಾ 2 ದಿವಸದಲ್ಲಿ ನಾವು ಒಂದು ಶುಕ್ರವಾರ ಮತ್ತು ಶನಿವಾರ ಒಂದು ದಿವಸ ಯೋಗ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದು ತರಬೇತಿ, ಅದೇ ರೀತಿ ಒಂದು ದಿವಸ ಮಧುಮೇಹ ಮತ್ತು ರಕ್ತದೊತ್ತಡ ಶಿಬಿರವನ್ನು ಕೂಡ ನಾವು ಪಾರ್ಕ್ ನಲ್ಲಿ ಆಯೋಜಿಸಿದ್ದೇವೆ. ಯಾಕಂದ್ರೆ ಅಲ್ಲಿ ಬರುವ ಸುಮಾರು ಹಿರಿಯರು ಅದರ ಸದುಪಯೋಗವನ್ನು ಪಡೆಯಲಿಕ್ಕಿದ್ದಾರೆ.